ನೀವೇ ಪ್ರಸಾದ ಕೊಡಿ ಅಂತ ಹೇಳಿದ್ರು. ಪ್ರಸಾದ ಕೊಟ್ಟೆ, ಅಮ್ಮಗೆ ಬಾಯಿ ಬಂತು, ಮಾತು ಬಂತು. ಆದರೆ ನಮ್ಮ ಶಿಬಿರದಲ್ಲಿ ಯಾರಿಗೂ ನೋಡಿದ್ರೆ ಆಗೋದಿಲ್ಲ. ಈ ಗುರುಸ್ವಾಮಿ ಎಲ್ಲಿ ಹೋದು ಇದೇ ಮಾಡೋದು. ಅದರಲ್ಲಿ ನಮಗೆ ಬೇಸರ ಇಲ್ಲ. ಹೇಳಿದ ಮಾಳಿಗೆ ತಮ್ಮ ದೇವಿ ಲೋಕ ಮಾತೆ ಸರ್ವೇಶ್ವರ ನಾನು ಹೇಳಿಸಿದೆ, ಅದು ಹೇಳಿದ. ಇವ ಧರ್ಮಶಾಸ್ತ್ರವೇ ಹೇಳುವಂತ ಅವನಲ್ಲಿ ಹೇಳಿದ. ಅದು ಆಗುವುದಿಲ್ಲ ಅಂತ ಸಾಷ್ಟಾಂಗ ಪ್ರಣಾಮ ಹಾಕಿದ, ಹೋಗ್ಲಿ ಶುರು ಮಾಡಿ ದೇವರಲ್ಲಿ. ಆ 3 ಗಂಟೆಯಲ್ಲಿ 1 ಗಂಟೆ ಎತ್ತುವಾಗ ಇವ ಕುಣಿತಾ ಇದ್ದವ ಧರ್ಮಶಾಸ್ತ್ರವೆಂದು ಕುಣಿಯಲು ಶುರು ಮಾಡಿದ. ಕುಣಿಯಲು ಶುರು ಮಾಡಿದ. ಮತ್ತು ನೀವು ಹೇಳಿದ್ರಿ ಒಂದು ಆಗ ಮಾತಾಡ್ತಿರುವಾಗ ಒಂದು ವಿಷಯ ಹೇಳಿದ್ರಿ, ಇಲ್ಲಿ ತುಂಬ ಕಾಯಿಲೆಯಲ್ಲಿ ಬಿದ್ದು ಅಂದರೆ ನಡೆಯೋಕ್ಕೆ ಆಗದೇ ಇರೋ ಪರಿಸ್ಥಿತಿ ಬಂದು ಇಲ್ಲಿ ಮಾಲಾಧಾರಣೆ ಮಾಡ್ಕೊಂಡು ಹೋಗಿ ನೋಡಿ. ನಾವು ಅದು ಏನಾಯ್ತು ಅದು ಘಟನೆ? ನಾವು ಅವರಿಗೆ ಬೋಧನೆ ಕೊಡೋದು ಏನಂದರೆ, ನೋಡಿ ಅಯ್ಯಪ್ಪ ಎಂಬವರು ಒಂದು ಶಕ್ತಿ, ಅವರಲ್ಲಿ ಎಲ್ಲ ಶಕ್ತಿ ಇದೆ. ಅವರಿಗೆ ಒಂದು ಅಯ್ಯಪ್ಪ ಅಷ್ಟಕ ಅಂತ ಇದೆ, ಅದರಲ್ಲಿ ವೈದ್ಯ ಎಲ್ಲ ಇದೆ. 8 ಅಷ್ಟಕ ಅಂದರೆ 8 ವಿದ್ಯೆಗಳ ಇದು. ಅದರಲ್ಲಿ ಅವರು ಒಂದು ವೈದ್ಯ ಕೂಡ ವೈದ್ಯ ಅಂತ. ಯಾಕಂದರೆ ಗುರುವಿನ ಮಗುವಿನಿಗೆ ನಾಲ್ಗೆ ಇದು ಶಬ್ದ ಬರೆಸಿದವರು ಅವರು. ಹಾಗೆ ನಮ್ಗೆ ಯಾಕೆ ಬರೋದಿಲ್ಲ? ಈಗ ಮೊನ್ನೆ ಒಂದು ಇತ್ತೀಚೆಗೆ ಒಂದು ಘಟನೆ ನಡೀತು ಇಲ್ಲಿ ಬಂಟ್ವಾಳ ಪುತ್ತೂರು ಆ ಕಡೆ ಅದೇ ಒಂದು ಹುಡುಗನಿಗೆ ಬಾಯಿ ಬರ್ತಿರ್ಲಿಲ್ಲ ಅಂದಾಗ ಮತ್ತೆ ಇವಾಗ ಮಾಲಾಧಾರಣೆ 1 ವರ್ಷದ ನಂತರ ಮಗುವಿಗೆ ಬಾಯಿ ಅಂದರೆ ಮಾತಾಡಲಿಕ್ಕೆ ಬಂತು. ನಮ್ಮ ಇದರಲ್ಲಿ ಹಾಗೆ ನಾವು ಅಲ್ಲಿರುವಾಗಲೇ, ಅಲ್ಲಿ ನಾವು ಪೇಟೆಯಲ್ಲಿರುವಾಗಲೇ ಅಲ್ಲಿ ಒಂದು ಮಗು, ಇದು ಒಂದು ಶಿಬಿರದ ಒಂದು ಮಗು, ಅದು ಶಿಬಿರ ನಾನೀಗ ಪ್ರಕಟ ಮಾಡ್ಬೋದು. ವೆಂಕಟಮ್ಮ ದೇವಸ್ಥಾನದಲ್ಲಿ ಒಂದು ಶಿಬಿರ ಇತ್ತು. ಆ ಶಿಬಿರದಲ್ಲಿ ಒಬ್ಬರು ಗುರುಸ್ವಾಮಿ ಇದ್ದರು, ಅವರ ಶಿಷ್ಯರಲ್ಲಿ ಒಬ್ಬ ಶಿಷ್ಯನ ಮಗುವಿಗೆ ಬಾಯಿ ಬರುವುದಿಲ್ಲ. ಆ ಬಾಯಿ ಬರದ ಅವರು ಕೂಡ ಈಗ ಗುರುಸ್ವಾಮಿಯೇ, ಸರಿ, ಗಾಂಧಿ ಮೈದಾನದಲ್ಲಿ ಅವರು ಗುರುಸ್ವಾಮಿಯೇ. ಅವರ ಮಗನಿಗೆ ಬಾಯಿ ಬರುವುದಿಲ್ಲ. ಅವರು ದಿನ ಕರ್ಕೊಂಡು ಬರ್ತಿದ್ರು. ಕರ್ಕೊಂಡು ನಾನು ಪ್ರಸಾದ ಹಾಕ್ತಿದ್ದೆ. ಪ್ರಸಾದ ಹಾಕುವಾಗ ನಾನು ಹೇಳಿದ್ದು, ನಿಮ್ಮ ಗುರುಗಳೇ ಮಾಡ್ಬೋದು, ನಿಮ್ಮ ಗುರುಗಳೇ ಮಾಡ್ಬೋದು, ಪ್ರಯತ್ನ ಮಾಡಿ ಅಲ್ಲಿ ಹೇಳಿ, ನಿಮ್ಮ ಶಿಬಿರಕ್ಕೊಂದು ಕಲೆ ಆಗ್ತದೆ. ಆ ಮಗುವಿಗೆ ಬಾಯಿ ಬಂದರೆ ಪ್ರಯತ್ನ ನಾನು ಮಾಡ್ತೇನೆ, ಸಾಧನೆ ನೀವು ಮಾಡಿ. ಅಲ್ಲಿ ಈ ಪ್ರಸಾದ ಅವ್ರಿಗೆ ಹಾಕಿ, ಎಲ್ಲ ಸ್ವಾಮಿಗಳಿಂದ ಹಾಕಿಸಿ ಮಗುವಿಗೆ ಬಾಯಿ ಬರ್ತದೆ. ಅಲ್ಲಿ 1-2 ದಿವಸ ಹಾಕಿದ್ರೆ ಮತ್ತೆ ಹಾಕಲಿಲ್ಲ ಅವರು. ಮತ್ತೆ ಅವರು ಪುನಃ ಬಂದರು, ನಮ್ಮ ಗುರುಗಳು ಕೆಲಸ ಮಾಡೋದಿಲ್ಲ, ಮಗುವಿಗೆ ಬೇಕಾಗಿ ನೀವೇ ಪ್ರಸಾದ ಕೊಡಿ ಅಂತ ಹೇಳಿದರು. ಪ್ರಸಾದ ಕೊಟ್ಟೆ, ಅಮ್ಮಗೆ ಬಾಯಿ ಬಂತು, ಮಾತು ಬಂತು. ಮಾತು ಬಂದಾಗ ಅವರು ಏನು ಮಾಡಿದ್ರು, ಎಲ್ಲ 2 ಹಪ್ಪಳ 2, ಸ್ವೀಟ್ 2, ಇದು ಪದಾರ್ಥಗಳು 2 ರೀತಿಯಲ್ಲಿ. ಮಧ್ಯಾಹ್ನ ಅನ್ನ ಸಂತರ್ಪಣೆಗೆ ದೊಡ್ಡ ಒಂದು ಅನ್ನ ಸಂತರ್ಪಣೆ. ನಾವೆಲ್ಲ ಊಟ ಕೂತಿದ್ದೇವೆ. ಅಲ್ಲಿ ಗುರುಗಳು ಹೇಳಿದರು ಪ್ರಕಟ ಆಗಿ, ಸ್ವಾಮಿಯೇ ಶರಣಯ್ಯಪ್ಪ, ಇವತ್ತು ನಮ್ಮಲ್ಲಿ ಒಂದು ವಿಶೇಷ ಇದು, ನಮ್ಮಲ್ಲಿ ಒಂದು ಮಗುವಿಗೆ ಬಾಯಿ ಬರ್ತಿರ್ಲಿಲ್ಲ. ಅವ ಮಾತಾಡಿದ ಇದು ಅವನ ತಂದೆ ಇಲ್ಲಿ ಎಲ್ಲ ಡಬ್ಬಲ್ ಇದರಲ್ಲಿ ನಮಗೆ ಇವತ್ತು ಅನ್ನ ಬಡಿಸಿದ್ದಾರೆ, ಎಲ್ಲ ಕಾಣ್ತಾ ಉಂಟು. ಆ ಕಾಣುವಂಥದ್ದು ನಮ್ಮ ಶಿಬಿರದ ವಿಶೇಷ, ಅದು ನಮ್ಮ ಶಿಬಿರಕ್ಕೆ ದೇವರು ಕೊಟ್ಟಂಥ ಒಂದು ವರ ಅಂತ. ಆಗ ತಂದೆ ಎದ್ದು ಹೇಳಿದ, ಸ್ವಾಮಿಯೇ ಶರಣಯ್ಯಪ್ಪ, ಇದು ನಮ್ಮ ಶಿಬಿರಕ್ಕೆ ಸೇರಿದಲ್ಲ, ಇದು ಬಾಲಯ್ಯ ಶಿಬಿರದ ಗುರುಸ್ವಾಮಿಗೆ ಸೇರಬೇಕಾದ್ದು, ಇದಕ್ಕೆ ಪ್ರಯತ್ನ ಮಾಡಿದವರು ಅವರು ಅಂತ ಎಣಿಸಿದರು. ಹಾಗೆ ಆದರೆ ನಮ್ಮ ಶಿಬಿರದಲ್ಲಿ ಯಾರಿಗೂ ನೋಡಿದ್ರೆ ಆಗೋದಿಲ್ಲ. ಯಾಕಂದರೆ ಪ್ರಕಟ ಆಗಿ ಅಲ್ಲಿ ವಿಷಯಗಳು ಬರ್ತಾ ಇರ್ತದೆ. ಆದರೆ ಈ ಗುರುಸ್ವಾಮಿ ಎಲ್ಲಿ ಹೋದು ಇದೇ ಮಾಡೋದು. ಅದರಲ್ಲಿ ನಮಗೆ ಬೇಸರ ಇಲ್ಲ. ಇಲ್ಲಿ ಒಬ್ಬ ಮೂಕ ಮಗು ಬಂದಿದ್ದ. ಅವನ ತಾಯಿ ಇಲ್ಲಿ ಬಂದು ಹೇಳಿದರು, ನಾನು ಹೇಳಿದೆ ಕಣ್ಣಿಲ್ಲದ್ದು, ಕಿವಿ ಇಲ್ಲದ್ದು, ಇನ್ನು ಬಾಯಿ ಬರೋದು ಅಂಥದ್ದೆಲ್ಲ ಇದ್ರೆ ನಾನು ತಂದುಕೊಡಿ, ನಾನು ಸಾಧನೆ ಮಾಡಿ ನಿಮಗೆ ಇದು ಮಾಡ್ತೇನೆ. ಆಗ ಬಾಯಿ ಬರೋದ ಒಬ್ಬ ಹುಡುಗನಿಗೆ ಅವನ ಅಣ್ಣ ಹೇಳಿದ, ನಮ್ಮ ಹುಡುಗನಿಗೆ ತಮ್ಮನಿಗೆ ಇದ್ದಿಲ್ಲ, ಅದಕ್ಕೆ ನಾನು ಹೇಳಿದೆ, ನಾನೇ ಮಾಡೋದಿಲ್ಲ, ನೀವು ಮಾಡಬೇಕು. ಅವನಿಗೆ ಬೇಕಾಗಿ ನೀವು ಏನು ಮಾಡ್ತೀರಿ? ನೀನು ಅಣ್ಣ, ನೀನೇನು ಮಾಡ್ತೀವಿ? ನನ್ನ ಊಟ ಬಿಡ್ತೇನೆ ಅಂತ, ನನಗೆ ಪ್ರೀತಿ ಅದು ಊಟ, ನಾನು ಊಟ ಬಿಡ್ತೇನೆ ಅಂತ ಹೇಳಿದ. ಮಧ್ಯಾಹ್ನ ತಾಯಿ ಅವರು ಎಲೆ ಅಡಿಕೆ ತಿನ್ನೋದು ಬಿಡ್ತೇನೆ ಅಂತ ಹೇಳಿದರು. ತಂದೆ ಬಿಡ್ತೇನೆ ಅಂತ ಹೇಳಿದ್ರು. ಆಯಿತು. ಸ್ವಲ್ಪ ದಿವಸ ತಾಯಿ ಹೇಳಿದ್ರಂತೆ, ನನಗೆ ಆಗುವುದಿಲ್ಲ ಮಗ, ತಿನ್ನಲಿ ಅಂತ ಹೇಳಿದೆ. ಇವ ಹೇಳಿದ ಒಂದು ದಿವಸ, ಗುರುಗಳೇ ನನಗೆ ಹಸಿವು ಆಗ್ತದೆ, ನನಗೆ ಸಂಜೆ ಬೇಗ ಫಲಾರ ಕೊಡಿ ಅಂತ. ನಾನು ಹೇಳಿದೆ, ನಿನಗೆ ಸಂಜೆ ಫಲಾರ ಕೊಡಬೇಕಿದ್ರೆ ನಿನಗೆ ಮಧ್ಯಾಹ್ನ ನೆನಪಾಯ್ತಂತಲ್ವಾ, ನೀನು ಊಟ ಮಾಡೋದು ಹೇಳಿದೆ. ಬೇಡ, ಬಿಟ್ಬಿಡು, ಸಂಕಲ್ಪನ ಬಿಟ್ಬಿಡು, ಬೇಡ ತೊಂದರೆ ಇಲ್ಲ. ತಂದೆ ಬಿಟ್ಟಿಸ್ಬಿಟ್ರು. ಒಂದಿನ ಇದೆ ಅಂದರೆ ಇವ ಎಲ್ಲಿ ಏನು ಹೇಳಿದ್ರು ಹೇಳ್ತಾನೆ, ಯಾರು ಏನು ಹೇಳಿಕೊಟ್ರು ಅವ ಹೇಳ್ತಾನೆ.
ಒಂದು ದಿನ ಈ ಹೇಳು ಕೇಳಿ ಅಣ್ಣನಿಗೆ ಪುನಃ ಇದಾಯಿತು. ಹೇಳಿದ ಮಾಳಿಗೆ ಪರತಮ್ಮ ದೇವಿ ಲೋಕ ಮಾತೆ ಸರ್ವೇಶ್ವರಿ ನಾನು ಹೇಳಿಸಿದೆ, ಅದು ಹೇಳಿದ. ಧರ್ಮಶಾಸ್ತ್ರವೇ ಹೇಳುವಂತ ಅವನಲ್ಲಿ ಹೇಳಿದ. ಅದು ಆಗುವುದಿಲ್ಲ ಅಂತ, ಅದು ನನ್ನಿಂದ ಆಗುವುದಿಲ್ಲ ಅಂತ. ಅದರ ಮಾತೆ ಬರ್ತಿರಲಿಲ್ಲ ಆ ಥರ. ಇದೆಲ್ಲ ಹೇಳ್ತೇನೆ, ಮಾಳಿಗೆ ಪರತಮ್ಮ ದೇವಿ ಲೋಕಮಾತೆ ಸರ್ವೇಶ್ವರಿ ಅಂತ ಅವ ಹೇಳಿದ. ಇದು ಕೇಳಿ ಅಣ್ಣನಿಗೆ ಆಶ್ಚರ್ಯ ಆಯಿತು. ಅವ ಹೇಳಿದ, ನಾನು ಇದು ಧರ್ಮಶಾಸ್ತ್ರವೇ ಅಂತ ಹೇಳುವವರೆಗೂ ನಾನು ಊಟ ಮಾಡೋದಿಲ್ಲ ಅಂತ. ಆಗ ಮಣಿಕಂಠ ಧರ್ಮಶಾಸ್ತ್ರವೇ ಹೇಳು ಅಂತ ಹೇಳಿದ. ನನಗೆ ಅದು ಗೊತ್ತಿಲ್ಲ ಅಂತ ಹಿಂದೆ ತಿರುಗಿ ಹೇಳಿದ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಧರ್ಮಶಾಸ್ತ್ರ ಹೇಳಿ ಗೊತ್ತಿಲ್ಲ ಅಂತ ಹೇಳಿಲ್ಲ, ಅದು ನನಗೆ ಗೊತ್ತಿಲ್ಲ. ಇದು ಎಷ್ಟವರೆಗೆ ಆಯ್ತು ಅಂತ ಹೇಳಿದರೆ, ಶಬರಿಮಲೆ ಮುಟ್ಟುವವರೆಗೆ. ಇದು ಯಾವಾಗಲೂ ಹಿಂದೆ 2 ತಿಂಗಳ ಮೊದಲೇ ಆಗುವ ವಿಷಯ. ಶಬರಿಮಲೆ ಹೋಗುವ ದಾರಿಯಲ್ಲಿ ಕೂಡ ಹಾಗೆ ಹೇಳ್ತಿದ್ದ. ಅವ ಆಗಲೇ ಹಾಗೆ ಹೇಳ್ತಾ ಹೋಗ್ತಿದ್ದ. ಸನ್ನಿಧಿಗೆ ಹೋಯಿತು, ಇರುಮುಡಿ ಬಿಚ್ಚಿತು, ಇರುಮುಡಿ ಎಲ್ಲ ಕಟ್ಟಿ ಆಯಿತು. ಆಗಲೂ ಅವ ಹೇಳಿದ, ನನಗೆ ಗೊತ್ತಿಲ್ಲ ಅದು ಅಂತ. ಅದು ಏನೂ ಗೊತ್ತಿಲ್ಲ ಅಂತ ಹೇಳುದಿಲ್ಲ, ಅದು ನನಗೆ ಗೊತ್ತಿಲ್ಲ. ಅಲ್ಲಿವರೆಗೆ ಹೇಳಿಸ್ತಾ ಇದ್ದು ಇವನು ನನಗೆ ಬಂದು ಹೇಳಿದ. ನಾವೆಲ್ಲ ಹೊರಟು ಎಲ್ಲರೂ ಇರುಮುಡಿಯಲ್ಲಿ ಕಟ್ಟಿ ಆಯಿತು. ಒಂದು 3 ಇರುಮುಡಿ ಬಾಕಿ ಇತ್ತು. ಆಗ ಅಣ್ಣ ಬಂದು ಹೇಳಿದ, ಗುರುಸ್ವಾಮಿ ನನಗೆ ಅನ್ನ ಬೇಕು, ಊಟ ಬೇಕು ಅಂತ ಹೇಳಿದ. ನನ್ನಲ್ಲಿ ಊಟ ಸಿಕ್ಕಲಿಕ್ಕಿಲ್ಲ, ನಿನ್ನ ಮಣಿಕಂಡಲ್ಲಿ ನಿನಗೆ ಊಟ ಸಿಕ್ಕಲಿಕ್ಕಿಲ್ಲ. ಆ ಶಾಸ್ತ್ರವನಿಗೆ ಅಡ್ಡ ಬೀಳು, ಊಟ ಬೇಕು ಅಂತ ಕೇಳು, ಕೊಡ್ತಾರೆ, ಒಂದು ಕ್ಷಣದಲ್ಲಿ ಕೊಡ್ತಾರೆ ನನಗೆ, ಅಷ್ಟು ಪ್ರಯತ್ನ ಮಾಡು ಹೇಳಿ ಅವ ಸಾಷ್ಟಾಂಗ ಪ್ರಣಾಮ ಹಾಕಿದ. ಹೋಗ್ಲಿ ಶುರು ಮಾಡಿದ್ದೆ ಅವರಲ್ಲಿ. ಆ 3 ಗಂಟೆಯಲ್ಲಿ 1 ಗಂಟೆ ಎತ್ತುವಾಗ ಇವ ಕುಣಿತಾ ಇದ್ದವ ಧರ್ಮಶಾಸ್ತ್ರವೆಂದು ಕುಣಿಯಲು ಶುರು ಮಾಡಿದ. ಅವನಲ್ಲಿ ಕುಣಿಯುವಾಗ ಅವರು ಓಡಿ ಬಂದರು. ಯಾರು? ಅವ ಆಡ್ತಾ ಇದ್ದ ಜೊತೆಗಾರಿದ್ದಾರಲ್ಲ, ಅವರೇ ಓಡಿ ಬಂದರು. ಗುರುಸ್ವಾಮಿ ನೋಡಿ ಮಣಿಕಂಠ ಧರ್ಮಶಾಸ್ತ್ರ ಹೇಳ್ತಿದ್ದಾನೆ ಅಂತ. ಅವನಿಗೆ ಎಬ್ಬಿಸು ಅಂತ ಹೇಳಿದೆ. ನೋಡಿ ಬಿದ್ದಿದ್ದಾನಲ್ಲ, ಅವನಿಗೆ ಎಬ್ಬಿಸು ಅಂತ ಹೇಳುವಾಗ, ನನಗೆ ಊಟ ಬೇಕು ಅಂತ ಹೇಳಿದ. ಇರಲಿ ಅಂತ ಹೇಳಿದೆ. ಹಾಗೆ ಇರಲಿ, ಇವನಿಗೆ ಎಲ್ಲ ಎಲ್ಲರೂ ಇರುಮುಡಿ ಇಳಿಸಿದೆ, ಹೇಳು 108 ಹೇಳು ಅಂತ ಹೇಳಿದೆ. 108 ಸಲ ಹೇಳಿದ. ಅದರಲ್ಲಿ ಒಂದೇ ಒಂದು ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ. 108 ಸಲ ಹೇಳಿದ. ಅವನಿಗೆ ಎಬ್ಬಿಸು ಅಂತ ಹೇಳಿದೆ. ಇವ ಹೇಳಲಿಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ಹೇಳು ಧರ್ಮಸ್ಥಳ ಬಂದಾಗಿದೆ, ಹೇಳು ಅಂತ ಹೇಳಿದೆ. ಗುರುಗಳು ನನಗೆ ಎಬ್ಬಿಸಬೇಡಿ, ನನಗೆ ಊಟ ಬೇಕು, ಎದ್ದಿದೆ, ಹೇಳು, ಊಟ ಸಿಕ್ಕಿದ ನಿನಗೆ, ಹೇಳು ಅಂತ ಹೇಳಿದೆ. ಎದ್ದು ಬಂದ. ಅದನ್ನು ನಮಗೆ ಕೊಡಲಿಲ್ಲ ಅವರು, ಅವನಿಗೆ ಹಣ್ಣು ಕೊಡಲಿಲ್ಲ. ಅದರಂದ್ರೆ ಮಾತಾಡ್ತಾನೆ, ಅವರಷ್ಟಕ್ಕೆ ಕೊಟ್ಟಿದ್ರೆ ಆಗ್ತಿತ್ತ ಏನೋ, ಅದು ನನಗೆ ಗೊತ್ತಿಲ್ಲ ಇನ್ನು. ಈಗ ಅವ ಹಾಗಿದ್ದಾನೆ, ಒಳ್ಳೆ ಚುರುಗಿದ್ದಾನೆ.